ನಮಸ್ಕಾರ ಎಲ್ರಿಗೂ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತಿನ ಬ್ಲಾಗ್ ಅಲ್ಲಿ ನಾವೊಂದು ಹಲಸಿನ ಹಣ್ಣಿನ ಗಟ್ಟಿ ಒಂದು ಮಾಡ್ತಾ ಇದ್ದೇವೆ. ಹಾಗೆ ಇವಾಗ ಹಲಸಿನ ಹಣ್ಣಿನ ಸೀಸನ್ ಎಲ್ಲ ಕಡೆ ಇವಾಗ ಕೆಲವು ಕಡೆ ಸ್ಟಾರ್ಟ್ ಆದ್ರೆ ಕೆಲವು ಕಡೆ ಇವಾಗ ಮುಗಿದ ಬಂತು. ಹಾಗೆ ಮುಗಿಲಿಕ್ಕಿಂತ ಮುಂಚೆ ಒಂದು ಹಲಸಿನ ಹಣ್ಣಿನ ಒಂದು ತಿಂಡಿ ಮಾಡುವಂತ ಹೊರಟಿದ್ದೇವೆ. ಇದು ತಿಂಡಿ ನಮ್ ಕಡೆ ತುಂಬಾ ಫೇಮಸ್. ಹಾಗೆ ಇದನ್ನು ಯಾವ ರೀತಿ ಮಾಡುದು ಅಂತ ಇವತ್ತಿನ ಬ್ಲಾಗ್ ಅಲ್ಲಿ ನೋಡೋಣ, ಬನ್ನಿ ಗಾಯ್ಸ್. ಇದು ಇವಾಗ ಒಳ್ಳೆ ಹಣ್ಣಾದ ಒಂದು ಬರಿಕೆ ಹಲಸಿನ ಹಣ್ಣು. ಇವಾಗ ಮೊಟ್ಟು ಕತ್ತಿ ಆಮೇಲೆ ಇದೆಲ್ಲ ರೆಡಿ ಆಯಿತು. ಇದನ್ನೊಂದು ಭಾಗ ಮಾಡಿ ಆಮೇಲೆ ಇದರ ಕೆಲಸ ಮುಂದುವರಿಸುವ. ಇವಾಗ ಇದನ್ನು ಭಾಗ ಎಲ್ಲ ಮಾಡಿ ಆಯಿತು. ಆಮೇಲೆ ಒಂದೊಂದೇ ತೆಗೆದು ಹಾಕ್ತಿದ್ದಾರೆ ಇದರ ಸೋಳೆಯನ್ನು. ಅದರಲ್ಲಿ ಇನ್ನು ಈ ಬೀಜ ಆಮೇಲೆ ಈ ಸಣ್ಣ ಸಣ್ಣದೇನುಂಟು ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಒಂದು ಟೇಸ್ಟ್ ನೋಡುವ ಯಾವ ರೀತಿ ಉಂಟು ಅಂತ. ಇದು ಇಷ್ಟೆಲ್ಲ ಈ ಎಲ್ಲ ಹಲಸಿನ ಹಣ್ಣು ಬೇಡ, ಇದರಲ್ಲಿ ಒಂದು ಅರ್ಧ ಸಾಕು. ಇವಾಗ ಇದು ತುಂಬ ಸಿಹಿ ಉಂಟು, ತಿಂಡಿ ಮಾಡಲಿಕ್ಕೆ ಪರ್ಫೆಕ್ಟ್ ಇದು. ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡುವ. ಇವಾಗ ಕತ್ತರಿಸಿ ಎಲ್ಲ ಆಯಿತು. ಗಾಯ್ಸ್, ಇವಾಗ ಹಲಸಿನ ಸೊಲೆ ಏನುಂಟು ನಮಗೆ ತಿಂಡಿ ಮಾಡಲಿಕ್ಕೆ ಇಷ್ಟು ಸಾಕು. ಇಲ್ಲಿ ಎಷ್ಟು ನಾವು ಇದು ಕ್ಲೀನ್ ಮಾಡಿ ಇಟ್ಟಿದ್ದೇವೆ, ಇದಿಷ್ಟು ಇವಾಗ ತಿಂಡಿ ಮಾಡಲಿಕ್ಕೆ ನಮಗೆ ಸಾಕು. ಆಮೇಲೆ ಇಲ್ಲಿ ಉಳಿದದೇನುಂಟು ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಇಡ್ತಾ ಇದ್ದೇವೆ. ಇದನ್ನು ನೆರೆ ಮನೆಗೆಲ್ಲ ಕೊಡುವ. ಒಳ್ಳೆ ಸಿಹಿ ಉಂಟು. ಆಮೇಲೆ ನಿಮಗೂ ಬೇಕಿದ್ರೆ ಕಮೆಂಟ್ ಮಾಡಿ, ನಾವು ಪಾರ್ಸಲ್ ಮಾಡಿಸುವ. ಹಾಗೆ ಇದನ್ನು ಕ್ಲೀನ್ ಮಾಡಿ ಇಡ್ತಾ ಇದ್ದೇವೆ ಇವಾಗ. ಗಾಯ್ಸ್, ಇದೆಲ್ಲ ಇವಾಗ ಕ್ಲೀನ್ ಎಲ್ಲ ಆಯಿತು. ಇನ್ನು ಸ್ವಲ್ಪ ಕೊಕ್ಕದೆಲ್ಲ ಆಗಬೇಕು. ಅದಕ್ಕಿಂತ ಮುಂಚೆ ಇದನ್ನು ಮನೆ ಒಳಗೆ ಇಟ್ಕೊಳ್ಳುವ ಇವಾಗ. ಗಾಯ್ಸ್, ಇವಾಗ ತಿಂಡಿ ಮಾಡಲಿಕ್ಕೆ ನಮಗೆ ಕೊಕ್ಕದ ಮರದ ಎಲೆ ಆಗಬೇಕು. ಅಂದರೆ ಹಿಟ್ಟನ್ನು ಕೊಕ್ಕದ ಎಲೆಯಲ್ಲಿ ಇಟ್ಟು ಅದನ್ನು ಮಡಚಿ ಆಮೇಲೆ ತಿಂಡಿ ಮಾಡುವಂಥದ್ದು. ಹಾಗಾಗಿ ನಾವು ತೋಟಕ್ಕೆ ಬಂದಿದ್ದೇವೆ ಕೊಕ್ಕದ ಎಲೆ ಕೀಳಲಿಕ್ಕೆ. ಇವಾಗ ಅಮ್ಮ ಎಲೆ ಕೀಳ್ತಾ ಇದ್ದಾರೆ. ಕೊಕ್ಕ ಕೂಡ ಆಗಿದೆ ಸ್ವಲ್ಪ, ಇದನ್ನು ಕೂಡ ಕೊಯ್ಲಿಕ್ಕೆ ಉಂಟು ಒಂದೆರಡು ದಿವಸದಲ್ಲಿ. ಗೈಸ್, ಆಮೇಲೆ ಇದನ್ನು ತಿಂಡಿಯನ್ನು ಬರೀ ಕೊಕ್ಕದ ಎಲೆಯಲ್ಲಿ ಮಾತ್ರ ಅಲ್ಲ, ಈ ಸಾಗುವಾಣಿ ಆಮೇಲೆ ಉಪ್ಪುಳಿಗೆ ಅಂತ ಕೇಳಿರ್ಬೋದು, ಇಲ್ಲಿ ನೋಡ್ತಿದ್ದೀರಿ ಇದರಲ್ಲಿ ಕೂಡ ಮಡಚಿಡ್ತಾರೆ. ಆದರೆ ಇವತ್ತು ನಾವು ಕೊಕ್ಕದ ಎಲೆಯಲ್ಲಿ ಮಾಡ್ತಿದ್ದೇವೆ. ಇದಕ್ಕೆ ತುಂಬ ಬೆಳ್ದದಾಗೋದಿಲ್ಲ, ಸ್ವಲ್ಪ ಒಂದು ಸಾಧಾರಣ ಒಂದು ಹಸಿರು ಇರುವಂಥದ್ದು ಕೊಡಿ ಎಲೆ ಆಗಬೇಕು. ಗಾಯ್ಸ್, ಇವಾಗ ಇದರಲ್ಲೊಂದು ಲೆಕ್ಕದೊಂದು 25 ಕೊಕ್ಕದ ಎಲೆ ಉಂಟು. ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕೂಡ ತಗೊಳ್ಳುವ. ಇವಾಗ ಸ್ವಲ್ಪ ಇದು ಅರ್ಧೆಲ್ಲ ಹೋಗ್ತದೆ ಇದು ಮಡಚಿಡುವಾಗ. ಆಮೇಲೆ ವಾಪಸ್ ತೋಟಕ್ಕೆ ಬರುವಾಗ ಆಗೋದು ಬೇಡ. ಹಾಗೆ ಇವಾಗ ಸ್ವಲ್ಪ ಎಕ್ಸ್ಟ್ರಾ ಕೂಡ ಕೇಳ್ತಾ ಇದ್ದಾರೆ ಅಮ್ಮ. ಆಮೇಲೆ ಇಲ್ಲಿ ಇವಾಗ ಸೊಳ್ಳೆ ಕಾಟ. ಗಾಯ್ಸ್, ಇವಾಗ ಈ ಕೊಕ್ಕದ ಎಲೆಯಲ್ಲಿ ಮಡಚಿಟ್ಟ ಇವಾಗ ಈ ತಿಂಡಿಯನ್ನು ತಿಂದರೆ ಕಮ್ಮಿಯಲ್ಲಿ ನಮಗೊಂದು 2 ತಿಂಗಳು ಯಾವ ರೋಗನ ಬರಲಿಕ್ಕಿಲ್ಲ. ಯಾಕಂದರೆ ಇವಾಗ ತೋಟಕ್ಕೆ ಮದ್ದು ಬಿಟ್ಟ ಕಾರಣ ಇದರಲ್ಲಿ ಮೈಲ್ತುತ್ತು ಸುಣ್ಣ ಎಲ್ಲ ಕರೆಕ್ಟಾಗಿ ಇರ್ತಿದೆ ಇನ್ನೂ ಕೂಡ. ಹಾಗಾಗಿ ತಿಂಡಿ ಮಾಡುವಾಗ ಕರೆಕ್ಟಾಗಿ ಇದನ್ನು ತೊಳೆದುಕೊಳ್ಬೇಕಷ್ಟೇ. ಇವಾಗ ಸರಿಯಾಗಿ ಕ್ಲೀನ್ ಮಾಡಿ ಆಮೇಲೆ ತಿಂಡಿ ಮಾಡುವ. ಇವಾಗ ಎಲೆಲ್ಲ ಕೊಯ್ದಾಯಿತು. ಇವಾಗ ವಾಪಸ್ ಹೋಗ್ತಿದ್ದೀವಿ ಮನೆಗೆ ನಾವು. ಈ ಕೊಕ್ಕದ ಎಲೆದು ಈ ಕಡೆ ಬೇಡ ನಮಗೆ, ಹಾಗೆ ಅದರ ಕಡೆಯನ್ನು ಕೊಯ್ದುಕೊಂಡಿದ್ದೇವೆ. ಈ ಕೊಕ್ಕದ ಎಲೆಯನ್ನೆಲ್ಲ ಒಂದು ಒದ್ದೆ ಬಟ್ಟೆಯಲ್ಲಿ ಕ್ಲೀನಾಗಿ ಅದರಲ್ಲಿ ಮದ್ದೆಲ್ಲ ಏನು ಹಿಡಿದುಂಟು ಅದೆಲ್ಲ ಹೋಗುವಾಗೆ ಒಂದು ಚೆನ್ನಾಗಿ ಒರೆಸಿಕೊಳ್ಳುವ. ಗಾಯ್ಸ್, ಇವಾಗ ನಾವು ಕಡಿಲಿಕ್ಕೆ ರೆಡಿ ಮಾಡ್ತಿದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಮಿಕ್ಸ್ ಮಾಡ್ತಿದ್ದೇವೆ, ಸ್ವಲ್ಪ ಏಲಕ್ಕಿ. ಆಮೇಲೆ ಈ ಹಲಸಿನ ಸೋಲೆ ಜೊತೆಗೆ ಕಡಿಲಿಕ್ಕೆ 1 ಹಿಡಿಯಷ್ಟು ಬೆಳ್ತಿಗೆ ಅಕ್ಕಿ ಹಾಕ್ತಿದ್ದಾರೆ. ಕರೆಕ್ಟಾಗಿ ಕಲ್ಲಿಗೆ ಸಿಗಲಿಕ್ಕೆ ಮಿಕ್ಸ್ ಆಗಲಿಕ್ಕೆ ಇವಾಗ 1 ಹಿಡಿಯಷ್ಟು ಮಾತ್ರ ಹಾಕ್ತಿದ್ದೇವೆ. ಇವಾಗ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಳುವ. ಗಾಯ್ಸ್, ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಮೇಲೆ ಉಳ್ದಕ್ಕೆ ಏನುಂಟು ಇದನ್ನು ತರಿತರಿಯಾಗಿ ಕಡಿಬೇಕು. ಹಾಗೆ ಫಸ್ಟ್ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನೆಕ್ಸ್ಟ್ ತರಿತರಿಯಾಗಿ ಕಡಿಲಿಕ್ಕೆ ಇಲ್ಲಿ ಇಟ್ಕೊಳ್ತಿದ್ದೇವೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಫಸ್ಟೇ. ಗಾಯ್ಸ್, ಇವಾಗ ಹಲಸಿನ ಸೋಲೆ ಏನುಂಟು ಅದು ಇವಾಗ ನೈಸಾಗಿ ರುಬ್ಬಿ ಆಯಿತು. ಇನ್ನು ಉಳ್ದಕ್ಕೆ ಏನುಂಟು ಅದನ್ನು ಇವಾಗ ತರಿತರಿಯಾಗಿ ರುಬ್ಬಿಕೊಳ್ಳುವ. ಹಿಟ್ಟು
ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಇವಾಗ ಜೀರಿಗೆ ಮತ್ತು ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇವೆ. ಇವಾಗ ಇದೆಲ್ಲ ರೆಡಿ ಆಯಿತು. ಇನ್ನು ಒಂದೊಂದಾಗಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡುವ. ಇದು ಇನ್ನು ಎಷ್ಟು ತೋಡು ಒಂದು ಅರ್ಧ ಗಂಟೆ ಬೇಕು ಇನ್ನು. ಗಾಯ್ಸ್, ನಮ್ಮ ಹಲಸಿನ ಗಟ್ಟಿ ಇವಾಗ ರೆಡಿಯಾಗಿದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಒಂದು ಕೆಂಪು ಚಟ್ನಿ, ಆಮೇಲೆ ಜೇನುತುಪ್ಪ. ಇವಾಗ ಎರಡನ್ನೂ ತಗೊಂಡಿದ್ದೇನೆ. ಇದನ್ನು ಇವಾಗ ಓಪನ್ ಮಾಡಿ ಹೇಗೆ ಬಂದಿದೆ ಅಂತ ನೋಡುವ. ಬನ್ನಿ, ಫಸ್ಟ್ ಒಂದು ಟೇಸ್ಟ್ ಮಾಡುವ. ಗಾಯ್ಸ್, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಜೇನುತುಪ್ಪದ ಜೊತೆಗೆ ತಿನ್ನಲಿಕ್ಕೆ ಇನ್ನೂ ಚೆನ್ನಾಗಿ ಆಗ್ತದೆ. ಹಾಗೆ ನೀವು ಕೂಡ ಟ್ರೈ ಮಾಡಿ, ಮತ್ತು ಹೇಗೆ ಆಗಿದೆ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.